50 rupees Bible, 150 ರೂಪಾಯಿ ಕೊಟ್ಟು, ಈಗ 175 ರೂಪಾಯಿ ಬೈಬಲ್ ಕೊಟ್ಟು one bag, ಒಂದು ಬ್ಯಾಗ್ ಹಾಕೊಂಡು ಎದೆ ಮೇಲೆ ಇಟ್ಕೊಂಡು, money, I come to your house. ನಾನು ನಿಮ್ಮ ಮನೆಗೆ ಬರ್ತೇನೆ, ಮನೆಗೆ ಬಂದು ಬೈಬಲ್ ತೆಗೆದು ವಾಕ್ಯ ಓದಿ ಆದ್ಮೇಲೆ ಅದೇ ಬೈಬಲ್ ಅನ್ನು ತೆರೆದು ಇದು ಏನಾದ್ರು ಸ್ವಲ್ಪ ಕಾಣಿಕೆ ಹಾಕಿ, ಪ್ರಿಯರೇ, ಇದು ಈ ಕಾರ್ಯ ಎಲ್ಲ ಪ್ರಿಯರೇ, ನಾವು ಕೂಡ, ನೀವು ನಗ್ತಾ ಇದ್ದೀರಿ, ನನ್ನ ಜಸ್ಟ್ 2 ವರ್ಷಗಳ ಹಿಂದಿನ ಜೀವಿತನೂ ಇದೇ ರೀತಿ ಇತ್ತು. ಮನೆಗಳಿಗೆ ಹೋಗಿ ಬೈಬಲ್ ವಾಕ್ಯವನ್ನು ಕೊಟ್ಟಾದ್ಮೇಲೆ ಬೈಬಲ್ ತೆಗೆದು ಕಾಣಿಕೆ ತಗೊಳ್ಕೊಳ್ತಂತ ವ್ಯಕ್ತಿಯಾಗಿದೆ. ಯಾವಾಗ ದೇವರು ಈ ಟ್ರ್ಯಾಕ್ ಅನ್ನ ಈ ಸಹೋದರ ಜೊತೆಲಿ You are doing that? ಬಟ್ ಯಾವಾಗ ಈ ಸಹೋದರನ ಬಾಯಿಂದ ಬಂದಂತ ಆ ವಾಕ್ಯ ಸತ್ಯ ನನಗೆ ಬಿಡುಗಡೆ ಕೊಡ್ತು. ನಾವು ಭಿಕ್ಷೆ ಬೇಡುವಂತ ನಾವು ಭಿಕ್ಷೆ ಬೇಡುವಂತ ಮಕ್ಕಳೆಲ್ಲ ಬದಲಾಗಿ ಕೊಡುವಂತ ಮಕ್ಕಳು ಎಂಬುದಾಗಿ ಅವತ್ತು ನಮಗೆ ಗೊತ್ತಾಯ್ತು ಪ್ರಿಯರೇ. ಅಲ್ಲಿವರೆಗೂ ನಾವು ಭಿಕ್ಷೆ ಬೇಡ್ತಾ ಇದ್ವಿ. When you work hard, God will surely bless you. ನೀವು ಯಾವಾಗ ಕಠಿಣವಾಗಿ ಶ್ರಮಪಟ್ಟು ಕಾರ್ಯವನ್ನು ಮಾಡ್ತಿರೋ, ಕೆಲಸ ಮಾಡ್ತಿರೋ, ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. 8 months I have worked in somebody's factory day and night. ಇವರು ಇದು 7 ಫ್ಯಾಕ್ಟರಿನ ಹೊಂದಿಕೊಂಡಂತ ಒಂದು ದೊಡ್ಡ ಆ ಒಂದು ವ್ಯಕ್ತಿಯಾಗಿದ್ರು ಕೂಡ 8 ತಿಂಗಳ ತನಕ ಮತ್ತೊಬ್ಬರ ಫ್ಯಾಕ್ಟರಿಯಲ್ಲಿ ಕೆಲಸಗಾರನಾಗಿ ಕಾರ್ಯವನ್ನು ಮಾಡಿದ್ರು. Instead of 8 hours, I worked for 3 days, did not come home. ಈಗ ಅಲ್ಲಿ 8 ಗಂಟೆಗಳ ತನಕ ಇವರು ಕೆಲಸ ಮಾಡಬೇಕಿತ್ತು. ಆದ್ರೂ ಕೂಡ ಅವ್ರು 8 ಗಂಟೆಗಳ ಮುಗಿದ ತಕ್ಷಣ ಮನೆ ಬರ್ತಾ ಇಲ್ಲ. ಅದರ ಬದಲು 3 ದಿನಗಳಾದ್ರೂ ಕೂಡ ಮನೆಗೆ ಬರ್ತಾ ಇಲ್ಲ. 3 ದಿನಗಳು ಎಡೆಬಿಡದೆ ಅಲ್ಲಿ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ರು. My ministry people were who, you know? My workers. ಈಗ ಇವರ ಸೇವೆಯಲ್ಲಿದ್ದಂತಹ ಆ ಜನರು ಯಾರು ಗೊತ್ತಾ? ಇವರ ಜೊತೆಲಿ ಕೆಲಸ ಮಾಡುವಂತ ಆ ವ್ಯಕ್ತಿಗಳೇ. ಅವರಿಗೆ ಇವರು ಇದು ಸೇವೆಯನ್ನ ಪ್ರಾರಂಭದಲ್ಲಿ ಮಾಡಿದ್ರು. God began to bless me. ಈಗ ದೇವರು ಆ ಕ್ಷಣದಲ್ಲಿ ಇವರನ್ನು ಆಶೀರ್ವದಿಸಿದ್ರು. And the Lord said, you have received it freely, you go and share my word freely, I will supply all your needs. ಆಗ ದೇವರು ಹೇಳಿದ್ರು, ಇದನ್ನ ನಾನು ನಿನಗೆ ಉಚಿತವಾಗಿ ಕೊಟ್ಟಿದ್ದೇನೆ, ನೀನು ಕೂಡ ಉಚಿತವಾಗಿ ಹೋಗಿ ನೀನು ನನ್ನ ಮಕ್ಕಳಿಗೆ ಕೊಡು. ಆಗ ನೀನು ಅದಕ್ಕೆ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ, ಎಲ್ಲ ಹಣದ ವ್ಯವಸ್ಥೆಯನ್ನ, ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನ ನಾನು ಒದಗಿಸಿಕೊಡ್ತೇನೆ ಎಂಬುದಾಗಿ ದೇವರು ಇವರು ತಿಳಿಸಿದರು. Hallelujah. Hallelujah. I thank God for that priest. ನಿಜವಾಗಿಯೂ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಬೇಕು ಅಂತ ಪರಿಶುದ್ಧವಾದ ಒಂದು ಅಭಿಷಕ್ತರಾದ ಒಂದು God ಗುರುಗಳಿಗೆ. doesn't want his children to be beggars, God wants his children to be believers. ದೇವರು ಇಷ್ಟಪಡುವ ಒಂದು ಕಾರ್ಯ ಏನಂದ್ರೆ, ತನ್ನ ಮಕ್ಕಳು ಬೆಗ್ಗರ್ಸ್ಗಳ ರೀತಿಯಲ್ಲಿ, ಭಿಕ್ಷುಕರ ರೀತಿಯಲ್ಲಿ ಬಂದು ಭಿಕ್ಷೆ ಬಿಡುವಂತ ಕಾರ್ಯವನ್ನು ಇಷ್ಟಪಡುವುದಿಲ್ಲ ಪ್ರೇರೆ. ದೇವರು ಇಷ್ಟಪಡುವಂತ ಒಂದು ಕಾರ್ಯ ಏನಂದ್ರೆ, ತನ್ನ ಮಕ್ಕಳು ನಂಬಿಗಸ್ತರಾಗಿ, ಬಿಲಿವರ್ಸ್ ಆಗಿ ನನ್ನ ಬಳಿಗೆ ಬಂದು ಕೇಳಿಕೊಳ್ಬೇಕೆಂಬುದಾಗಿ ಅಷ್ಟೇ. ಪ್ರೈಸ್ ದಿ ಲಾರ್ಡ್. Hallelujah. 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 So I began to work half time, quarter time. ಈಗ ಆ ಸಂದರ್ಭದಲ್ಲಿ ಇವರು ಕೆಲಸ ಮಾಡುತ್ತಾ ಪ್ರಾರಂಭದ ದಿನಗಳಲ್ಲಿ ಇವರು ಕಾಲ್ಭಾಗ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. Then it became half time. ಅದಾದ ನಂತರ ಅರ್ಧ ಭಾಗ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ Then ಮಾಡಿದ್ರು. it became 3/4 time. ಅದಾದ ನಂತರ ಮುಕ್ಕಾಲು ಭಾಗ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. By the time I stopped, I had 2 factories of my own. ಇದು ಆ ಸಂದರ್ಭದಲ್ಲಿ ಇವರ ಸ್ವಂತ 2 ಫ್ಯಾಕ್ಟರಿಗಳನ್ನ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ರು. And even today, ಆ ಕ್ಷಣದಲ್ಲಿ ಇವರು ಮುಚ್ಚುವಂತ ಆ 2 ಫ್ಯಾಕ್ಟರಿಗಳು ಪುನಃ ತೆರೆಯಲ್ಪಟ್ಟಿತು. and when I closed down, I had beautiful business. ಆದರೆ ಇವರು ಯಾವಾಗ ಈ ಪ್ರಬೋಧನೆ ಮಾಡಲಿಕ್ಕಾಗಿ ಫುಲ್ ಟೈಮ್ ಕಾರ್ಯಕ್ಕಾಗಿ ಬಂದ್ರು, ಆ ಕ್ಷಣದಲ್ಲಿ ಇವರ ಫ್ಯಾಕ್ಟರಿಗಳೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ನಡೀತಾ ಇತ್ತು. ಆದ್ರೂ ಕೂಡ ಆ ಎಲ್ಲ ಫ್ಯಾಕ್ಟರಿಗಳನ್ನ ಸಂಪೂರ್ಣ ಮುಚ್ಚಿಬಿಟ್ರು. Today both my factories are on rent. ಈಗ ಆ 2 ಫ್ಯಾಕ್ಟರಿಗಳು ಈಗ ಬಾಡಿಗೆಗೆ ಕೊಟ್ಟಿದ್ದಾರೆ. I don't have to ask people for money. ಈಗ ಯಾವ ಕಾರಣಕ್ಕೂ ಇವರು ಎಲ್ಲೇ ಹೋದ್ರು ಜನಗಳ ಬಳಿಯಲ್ಲಿ ಹಣವನ್ನ ಭಿಕ್ಷೆ ಕೇಳ್ತಾ ಇಲ್ಲ. I live by this word supplies all my needs. ಇವರು ಈ ವಾಕ್ಯವನ್ನು ಆಧರಿಸಿಕೊಂಡು, ಈ ವಾಕ್ಯವನ್ನು ವಿಶ್ವಾಸಿ ನಂಬಿ ನಡೆಯುವಂತ ಮಗನಾಗಿದ್ದಾರೆ. ಅದರ ಮೂಲಕವಾಗಿ ಆ ವಾಕ್ಯ ಇವರಿಗೆ ಬೇಕಂತ ಎಲ್ಲಾ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದೆ. Your water will turn into wine. ಅಲ್ಲಿ ಅದಕ್ಕಾಗಿ ಹೇಳಿದೆ, ಆ ನೀರು ದ್ರಾಕ್ಷಿ ರಸವಾಗಿ ಈಗ ಮಾರ್ಪಟ್ಟಿದೆ. When we started to do God's work,
ಇದು ನಾವು ಯಾವಾಗ ನಾವು ದೇವರ ಆ ಸೇವೆಯನ್ನ ಮಾಡುವಂತ ಆ ಸಂದರ್ಭದಲ್ಲಿ we did not have money to buy a mic stand. ಈಗ ಇವರು ಆ ದೇವರ ಸೇವೆಯನ್ನ ಪ್ರಾರಂಭಿಸಿದ ಪ್ರಾರಂಭ ದಿನದಲ್ಲಿ ಮೈಕ್ ಸ್ಟ್ಯಾಂಡ್ ತೆಗೆದುಕೊಳ್ಳಿಕ್ಕೆ ಯಾವುದೇ ವಿಧವಾದ ಯೋಗ್ಯತೆ ಇರಲಿಲ್ಲ. ಮೈಕ್ ಸ್ಟ್ಯಾಂಡ್ ತೆಗೆದುಕೊಳ್ಳಿಕ್ಕೆ ಬೇಕಂತ ಹಣವೂ ಸಹ ಇವರ ಹತ್ರ ಇರಲಿಲ್ಲ. But God began to supply. ಆದರೆ ದೇವರು ಆ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಟ್ರು. When will God supply? ಯಾವಾಗ ದೇವರು ಅದನ್ನು ಒದಗಿಸಿಕೊಟ್ರು? The more seeds you sow with your best, you will always get the best from God. ಇದು ನಿಮ್ಮಲ್ಲಿ ಏನೆಲ್ಲ ಇದು ಮಹತ್ವವಾದಂತಹ ಸೌಕರ್ಯಗಳನ್ನ ದೇವರು ಕೊಟ್ಟಿದ್ದಾರೋ ಅದನ್ನ ನೀವು ದೇವರ ಕಾರ್ಯಕ್ಕಾಗಿ ಸಂಪೂರ್ಣವಾಗಿ ತೊಡಗಿಸಿದಾಗ ದೇವರು ಯಥೇಚ್ಛವಾಗಿ ಇದು ನಿಮ್ಮನ್ನ ಇನ್ನೂ ಯಥೇಚ್ಛವಾಗಿ ಆಶೀರ್ವಾದ ಮಾಡ್ತಾರೆ. Praise the Lord. Praise the Lord. Praise the Lord. Praise the Lord. So doing the ministry work is a good job. You don't have to work. ಇದು ಹಾಗಾದ್ರೆ ಇದು ದೇವರ ಸೇವೆಯನ್ನ ಮಾಡುವುದು ಒಂದು ಒಳ್ಳೆ ಕೆಲಸ. ಯಾವಾಗ ನನಗೆ ಯಾವ ಕೆಲಸ ಮಾಡಬಾರ್ದು ಎಂಬುದಾಗಿ ಅನಿಸ್ತದೋ ಆ ಸಂದರ್ಭದಲ್ಲಿ ನಾವು ದೇವರ ಸೇವೆಯನ್ನು ಮಾಡ್ಬೋದಾ? ಹೌದಾ? Praise God. Praise the Lord. And then Jesus said, after they filled them to the brim, Jesus said to them, draw out now and go and give it to the chief steward of the feast, and they bear it. When the ruler of the feast had tasted the water that was made wine, and knew not where it was, but the servant knew which drew the water knew, the governor of the feast called the bridegroom and said unto him, every man at the beginning does set forth good wine, and when men have drunk well, and then that which is worse, but you have kept the good wine until now. ಆಗ ಆತನು ಅವರಿಗೆ ಯೇಸು ಅವರಿಗೆ ಈಗ ಇದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಲು ಅವರು ತೆಗೆದುಕೊಂಡು ಹೋಗಿ ಕೊಟ್ಟರು. ಔತಣದ ಪಾರುಪತ್ಯಗಾರನು ದ್ರಾಕ್ಷಾರಸವಾದಂಥ ನೀರನ್ನ ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ತಿಳಿಯದವನಾಗಿ ನೀರನ್ನು ತೋಡಿಕೊಂಡ ಸೇವಕರಿಗೆ ತಿಳಿದಿತ್ತು ಅದು ಮೊದಲು ಯಾವ ರೀತಿ ಇತ್ತು ಎಂಬುದಾಗಿ. ಮದಲಿಂಗನನ್ನ ಕರೆದು ಅವನಿಗೆ, ಪ್ರತಿ ಮನುಷ್ಯನು ಮೊದಲು ಒಳ್ಳೆ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದದನ್ನ ಕೊಡ್ತಾನೆ, ಆದರೆ ನೀನು ಇದುವರೆಗೆ ಒಳ್ಳೆ ದ್ರಾಕ್ಷಾರಸವನ್ನ ಇಟ್ಟುಕೊಂಡಿದ್ದೀ ಅಂದನು. Praise the Lord. Praise the Lord. Hallelujah. Hallelujah. Jesus said, take that water and give it to the chief steward. ಈಗ ಅಲ್ಲಿ ಹೇಳ್ತಾ ಇದ್ದಾರೆ, ಇದು ಯೇಸು ಹೇಳ್ತಾ ಇದ್ದಾರೆ ಸೇವಕರಿಗೆ, ನೀವು ಈ ನೀರನ್ನ ತೆಗೆದುಕೊಂಡು ಹೋಗಿ. Not water. He just said, take that and give it to the chief steward. Not water. He did not say water. ಈಗ ಅಲ್ಲಿ ಹೇಳ್ತಾ ಇದ್ದಾರೆ, ಇದನ್ನ ತೆಗೆದುಕೊಂಡು ಹೋಗಿ ಅಲ್ಲಿದ್ದಂತ ಪಾರುಪತ್ಯಗಾರನಿಗೆ ಕೊಡಿ ಎಂಬುದಾಗಿ. Now when the servant took that water, it looked like water. ಇದು ಯಾವಾಗ ಸೇವಕನು ಆ ಬಾನೆಯಲ್ಲಿದ್ದಂತ ನೀರನ್ನ ತೆಗೆದುಕೊಂಡು ಅದು ನೀರಿನ ರೀತಿಯಲ್ಲಿ ಇತ್ತು. It is not told when the water turned into wine. It is not given when the water turned into wine. ಇಲ್ಲಿ ಬೈಬಲ್ ಅಲ್ಲಿ ಅಲ್ಲಿ ಹೇಳ್ತಾ ಇಲ್ಲ, ಅಲ್ಲಿ ಆ ಕ್ಷಣದಲ್ಲಿ ನೀರು ದ್ರಾಕ್ಷಾರಸಕ್ಕೆ ಮಾರ್ಪಟ್ಟಿತ್ತು ಎಂಬುದಾಗಿ ಹೇಳ್ತಾ ಇಲ್ಲ. The servant was taking the water and giving it to the chief steward. ಈಗ ಅಲ್ಲಿ ಬೈಬಲ್ ಹೇಳ್ತಲ್ಲ ಪ್ರೇರೆ, ಯಾವಾಗ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ಹೇಳ್ತಾ ಇಲ್ಲ, ಯಾವ ಆ ನೀರನ್ನ ತೆಗೆದುಕೊಂಡು ಹೋಗಿ ಸೇವಕರು ಅಲ್ಲಿ ಪಾರುಪತ್ಯಗಾರನಿಗೆ ಕೊಡ್ತಾ ಇದ್ದಾರೆ. Praise the Lord. Praise the Lord. So we do not know when the miracle took place. ಆದರೆ ನಮಗೆ ಗೊತ್ತಿಲ್ಲ ಆ ಅದ್ಭುತ ಯಾವ ಕ್ಷಣದಲ್ಲಿ ನಡೆಯಿತು ಎಂಬುದಾಗಿ. But one thing we know. ಆದರೆ ಒಂದು ಕಾರ್ಯ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. When the servant obeyed what Jesus told him to do, as he was obeying and doing what Jesus said, suddenly the water turned into wine. ಆದ್ರೆ ಒಂದಂತೂ ನಮಗೆ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ, ಯಾವಾಗ ಯೇಸು ಆ ಸೇವಕರಿಗೆ ಈ ಖಾಲಿ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ ಹೇಳಿದ್ರು, ಆ ಕಾರ್ಯಕ್ಕೆ ಈ ಕಾರ್ಯವನ್ನು ಮಾಡು ಎಂಬುದಾಗಿ ಹೇಳಿದ ತಕ್ಷಣವೇ ಸೇವಕರು ಆ ಕಾರ್ಯವನ್ನು ವಿಧೇಯತೆಯಿಂದ ಮಾಡಿದ್ರು. ಅದೇ ಕ್ಷಣದಲ್ಲಿ ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಡಲು ಪ್ರಾರಂಭವಾಯಿತು. ಪ್ರೈಸ್ ದಿ ಲಾರ್ಡ್. Hallelujah. 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 So might be there is something lacking in your life. ಈಗ ನಿಮ್ಮ ಜೀವನದಲ್ಲೂ ಸಹ ಅನೇಕ ವಿಧವಾದಂತಹ ಆ ಕೊರತೆಗಳಿರಬಹುದು. And you are saying, God, turn my water into wine. ಆಗ ನೀವು ದೇವರಲ್ಲಿ ಈ ರೀತಿ ಕೇಳ್ತಾ ಇರಬಹುದು, ದೇವಾ ಈ ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಎಂಬುದಾಗಿ. And the Lord is saying, what you got with you? ಆಗ ದೇವರು ಹೇಳ್ತಾರೆ, ನಿನ್ನಲ್ಲಿ ನಿನ್ನ ಜೊತೆಯಲ್ಲಿ ಯಾವುದಿದೆ? What are you ready to sow? ಈಗ ನೀನು ಯಾವುದನ್ನ ಬಿತ್ತನೆ ಮಾಡೋದಕ್ಕಾಗಿ ನೀನು
ರೆಡಿಯಾಗಿದ್ದೀಯಾ, ಸಿದ್ಧನಾಗಿದ್ದೀಯಾ? Because when you become a doer of the word of God, ನೀನು ನಿಜವಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ you don't even have to worry. ಇದನ್ನು ಯಾವ ಕಾರಣಕ್ಕೂ ನೀನು ಮುಂದೆ ಏನಾಗ್ತದೆ ಎಂಬುದಾಗಿ ಅದರ ಬಗ್ಗೆ ಚಿಂತೆ As ಮಾಡಬೇಕಾಗಿಲ್ಲ. you keep on obeying God's word, you will never know when suddenly your water will turn into wine. And that's the good news. You know what people do? They are only praying and praying and praying, and they are believing the water will turn into wine. Jesus says, by praying the water doesn't turn into wine, but by doing what the word says, surely your water will turn into wine. Praise the Lord. Hallelujah. ನೀವು ಯಾವಾಗ ಪದೇ 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 ಪ್ರತಿಯೊಂದು ಕ್ಷಣದಲ್ಲೂ ಕೂಡ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿ ದೇವರು ಏನಂತ ಹೇಳಿದರೋ ಆ ಕಾರ್ಯವನ್ನ ಮುನ್ನಡೆಸಿಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀರೋ, ಅದು ಯಾವಾಗ ನಿಮಗೆ ಆ ಅದ್ಭುತ ನೀರು ದ್ರಾಕ್ಷರಸ ಆಗ್ತದೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಆದರೆ ಅದರ ಮಧ್ಯದಲ್ಲಿ 100% ಗ್ಯಾರಂಟಿ ಖಂಡಿತವಾಗಿ ಯೇಸು ಹೇಳ್ತಾರೆ, ಆ ನೀರು ದ್ರಾಕ್ಷರಸಕ್ಕೆ ಮಾರ್ಪಟ್ಟಿರ್ತದೆ. ಆದರೆ ಇಲ್ಲಿರುವಂತಹ ಅನೇಕ ವ್ಯಕ್ತಿಗಳು ಏನ್ ಮಾಡ್ತವೆ, ಇದು ಬರೀ ಪ್ರಾರ್ಥನೆ ಮಾಡಿ ಇದು ನನ್ನ ನೀರು ದ್ರಾಕ್ಷರಸವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಅನೇಕ ವ್ಯಕ್ತಿಗಳು ಮಾಡುವಂತ ಕಾರ್ಯ ನೋಡ್ತಾ ಇದ್ದಾವೆ. ದೇವರು ಹೇಳ್ತಾ ಇದ್ದಾರೆ, ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ನೀರು ದ್ರಾಕ್ಷರಸವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. Let me give you some examples before we have adoration. ಈಗ ನಾವು ಈ ಪರಿಶುದ್ಧವಾದಂತಹ ಆರಾಧನೆಗೆ ಹೋಗುವುದಕ್ಕೆ ಮುಂಚಿತವಾಗಿ ಕೆಲವೊಂದು ಉದಾಹರಣೆ ನಿಮ್ಗೆ ಕೊಡ್ತಾನೆ. When the Lord touched me, I did not have money to even eat food. ದೇವರು ಯಾವಾಗ ಇವರನ್ನ ಸ್ಪರ್ಶಿಸಿದ್ರೋ ಆ ಪ್ರಾರಂಭದ ದಿನಗಳಲ್ಲಿ ಇವರಿಗೆ ಊಟ ಮಾಡ್ಲಿಕ್ಕೂ ಸಹ ಯಾವುದೇ ವಿಧವಾದ ಬಿಡುಗಾಸು ಸಹ ಇರಲಿಲ್ಲ. I did not have a house. ಇವರಿಗೆ ಯಾವುದೇ ವಿಧವಾದ ಮನೆ ಇರಲಿಲ್ಲ. I did not have a business. ಇವರಿಗೆ ಯಾವುದೇ ವಿಧವಾದ ವ್ಯವಹಾರಗಳಿಲ್ಲ, ವ್ಯಾಪಾರ. I did not have money. ಇವರಲ್ಲಿ ಯಾವುದೇ ವಿಧವಾದ ಹಣಕಾಸು ಇರಲಿಲ್ಲ. But I had the word of God. ಆದ್ರೆ ಒಂದಂತೂ ಇತ್ತು, ದೇವರ ವಾಕ್ಯಗಳು ಇವರಲ್ಲಿತ್ತು. With the word of God, I found a job. ದೇವರ ವಾಕ್ಯದ ಮುಖಾಂತರ ಒಂದು ಉದ್ಯೋಗವನ್ನ ಕಂಡುಕೊಂಡ್ರು. I began to do what the word of God says. ಅಲ್ಲಿ ಆ ಜಾಗದಲ್ಲಿ ದೇವರ ವಾಕ್ಯ ಏನ್ ಹೇಳ್ತಾ ಇದೆಯೋ ಆ ಕಾರ್ಯವನ್ನ ಮಾಡಲು ಪ್ರಾರಂಭಿಸಿದ್ರು. Day and night I began to do that. ಇದು ಹಗಲು ರಾತ್ರಿ ಅನ್ನದೇ ಆ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆ ಕಾರ್ಯವನ್ನು ಮಾಡಿದ್ರು. I began to look out for ways how to help people and bless them. ಆ ಸಂದರ್ಭದಲ್ಲೂ ಕೂಡ ಇದು ಇಲ್ಲಿ ಅವರ ಸುತ್ತಮುತ್ತಲಿರುವಂತಹ ಜನರಿಗೆ ಅಲ್ಲಿ ಸಿಕ್ಕುವಂತ ಕಡಿಮೆ ಆ ಸಮಯದಲ್ಲಿ ಯಾವ ರೀತಿ ಜನಗಳಿಗೆ ಒಳ್ಳೆಯ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹುಡುಕ್ತಾ ಇದ್ರು. After 8 months I started my own business. ಆಗ ಇದೇ ರೀತಿ 8 ತಿಂಗಳ ಆದ್ಮೇಲೆ ಇವರು ಸ್ವಂತ ವ್ಯಾಪಾರವನ್ನೇ ಪ್ರಾರಂಭಿಸಿದ್ರು. About 5 years back I came into full time ministry. I closed down my factories. ಈಗ 5 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಇವರು ಪೂರ್ಣ ಸೇವೆಗಾಗಿ, ದೇವರ ಸೇವೆಗಾಗಿ ಬಂದ್ರು. ಅದೇ ಕ್ಷಣದಲ್ಲಿ ಆ ಫ್ಯಾಕ್ಟರಿಗಳನ್ನ ಸಂಪೂರ್ಣ ಮುಚ್ಚಿದ್ರು. I work every day of my life, but all the services are free of cost. ಈಗ ಇವರು ಪ್ರತಿದಿನವೂ ದೇವರ ಪೂರ್ಣ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಎಲ್ಲವೂ ಉಚಿತವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. The CDs are free. ಕೊಡುವಂತ ಸಿಡಿಗಳು ಫ್ರೀ, ಉಚಿತವಾಗಿರ್ತದೆ. The books are free. ಕೊಡುವಂತ ಪ್ರಾರ್ಥನೆಯ ಪುಸ್ತಕಗಳು ಸಹ ಉಚಿತವಾಗಿರ್ತದೆ. Our coming and going is free. ಇವರು ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಕಾರ್ಯವು ಸಹ ಉಚಿತವಾಗಿರ್ತದೆ. The food that is served in our retreats is free. ಈಗ ನಾವು ನಡೆಸಿಕೊಡುವಂತ ಎಲ್ಲ ಧ್ಯಾನದಲ್ಲೂ ಕೂಡ ಅಲ್ಲಿ ಊಟ ಕೊಡುವಂತ ಕಾರ್ಯದಲ್ಲೂ ಕೂಡ ಎಲ್ಲ ಉಚಿತವಾಗಿರ್ತದೆ. The rehab center where the alcoholics are treated is free. ಅಲ್ಲಿ ದುಶ್ಚಟದಿಂದ ದಾಸರಾಗಿರುವಂತಹ ವ್ಯಕ್ತಿಗಳನ್ನ ಬಿಡುಗಡೆ ಮಾಡುವಂತ ಒಂದು ಕೇಂದ್ರ ಇದೆ. ಅಲ್ಲಿ ಬರುವಂತ ಪ್ರತಿಯೊಂದು ವ್ಯಕ್ತಿಗಳಿಗೂ ಸಹ ಉಚಿತವಾಗಿ ಅಲ್ಲಿ ಧ್ಯಾನವನ್ನು ಕೊಡ್ತವೆ. It is all free. ಎಲ್ಲವೂ ಕೂಡ ಉಚಿತವಾಗಿ ಸೇವೆಯನ್ನು ಮಾಡ್ತಾರೆ. I'll give you an example. ಈಗ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. I was in Dubai. ಇವರು ದುಬೈನಲ್ಲಿ ಇರುವಂತ ಸಂದರ್ಭದಲ್ಲಿ Every month I go to Dubai. ಪ್ರತಿ ತಿಂಗಳಿಗೊಮ್ಮೆ ಆ ಜಾಗಕ್ಕೆ ಹೋಗ್ತಾರೆ ಧ್ಯಾನ ಕೊಡ್ಲಿಕ್ಕಾಗಿ. And every month I go there and we rent a place, so it's so expensive, but there is no love offering taken. ಈಗ ಅಲ್ಲಿ ದುಬೈಯಲ್ಲಿ ಒಂದು ದಿನ ನಡೆಸ್ಕೊಡ್ಬೇಕಾದ್ರೆ ತುಂಬಾ ಸಿಕ್ಕಾಪಟ್ಟೆ ಬಾಡಿಗೆ ಇದೆ. ಆದ್ರೂ ಕೂಡ ಅಷ್ಟು ಒಂದು ದೊಡ್ಡ ಬಾಡಿಗೆ ಹಣವನ್ನು ಕೊಡಬೇಕಾದ್ರೂ ಕೂಡ ಅಲ್ಲಿ ಯಾವ ವ್ಯಕ್ತಿಗಳ ಬಳಿಯಲ್ಲೂ ಇದು ಕಾಣಿಕೆಯನ್ನು ಕೇಳಲ್ಲ. So after the retreat, one person asked me, can you come to Abu Dhabi? ಈಗ ಆ ಒಂದು ಧ್ಯಾನ ಮುಗಿದ ಆ ಸಾಯಂಕಾಲ ವೇಳೆಯಲ್ಲಿ ಒಂದು ವ್ಯಕ್ತಿ, ನೀವು ಈ ಕ್ಷಣದಲ್ಲಿ ಅಬುದಾಬಿಗೆ ಬರ್ಲಿಕ್ಕಾಗಿ ಆಗ್ತದಾ? I said, okay, I'll come to Abu Dhabi. ಆ ಕ್ಷಣದಲ್ಲೂ ಕೂಡ ಇವ್ರು ಹೇಳಿದ್ರು, ಹೌದು ಪರವಾಗಿಲ್ಲ, ನಾನು ಬರ್ತಾನೆ ಅಲ್ಲಿಗೆ, ಅಬುದಾಬಿಗೆ So ಬರ್ತಾನೆ. 3 months after preaching in Dubai, night I would spend in Abu Dhabi. ಈಗ ಇದೇ ರೀತಿ 3 ತಿಂಗಳ ಆ ಕಾಲದವರೆಗೂ ಕೂಡ ಇದು ಬೆಳಿಗ್ಗೆ ಸಮಯದಲ್ಲಿ ದುಬೈಯಲ್ಲಿ ಪ್ರಬೋಧನೆಯನ್ನು ಕೊಟ್ಟು ಧ್ಯಾನವನ್ನು ಕೊಟ್ಟು ರಾತ್ರಿ ಬಂದು ಅಬುದಾಬಿ